ಗ್ರಾಮ ಪಂಚಾಯತ್ ಜೂನ್ 14 ಜೂನ್ 21 ಮುಟ್ಟ ಸೀಲ್ ಡೌನ್ ಆತದು. ಈ ಹಿನ್ನೆಲೆಡು ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿದ ಮಾತಾ ಇಲ್ಲದ ಸದಸ್ಯರನ್ನ ಕೊರೋನಾ ಪರೀಕ್ಷೆ ನಡಪಾದ. ಆಜುನುತ 22 ಸದಸ್ಯರನ್ನ ಕೋವಿಡ್ ತಪಾಸಣೆ ಮಾಡ್ತದನು. ಆಜುನುತ 22 452 ಜನತ ವರದಿ ಬತ್ತದು. ಇಂದೆಟ್ಟು 7 ಜನಕ್ಕೆ ಪಾಸಿಟಿವ್ ವರದಿ ಬೈತರು. 7 ಜನಲ ಇಲ್ಲಡು ಐಸೋಲೇಷನ್ ಉಳ್ಳಿರು. ಕೋವಿಡ್ ಪರೀಕ್ಷೆ ಮಲ್ಪೆರೆ ಸಹಕಾರ ಮಲ್ತಿನ ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, ಕೊಣಾಜೆ ಗ್ರಾಮ ಪಂಚಾಯತ್ ಮಾತಾ ಸದಸ್ಯರು ಬೊಕ್ಕ ಗ್ರಾಮಸ್ಥರು ಸಂಪೂರ್ಣ ಬೆಂಬಲ ಕೊಡ್ತಿರು ಪಂಡದು ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಚಂಚಲಾಕ್ಷಿ ತೆರಿಪಾದರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರ ಆದೇಶದಂತೆ ಕಳೆದ ವಾರ ಅಂದರೆ ಸೋಮವಾರ 14/6/2021 21/6/2021 ನಮ್ಮ ಕೊಣಾಜೆ ಗ್ರಾಮವನ್ನು ಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಈಗಾಗಲೇ ಮುಕ್ತಾಯದ ಹಂತದಲ್ಲಿ ಮುಕ್ತಾಯ ಹೊಂದಿದೆ, ತಪಾಸಣೆ ಮಾಡಿ ಮುಕ್ತಾಯ ಆಗಿದೆ. ಸುಮಾರು ಮಂಗಳವಾರದಿಂದ ಹಿಡಿದು ಶನಿವಾರದವರೆಗೆ ತಪಾಸಣೆಯನ್ನು ಮಾಡಲಿಕ್ಕೆ ನಮಗೆ ಟೀಮ್ಗಳು ಬಂದಿತ್ತು. ಸುಮಾರು ಇಲ್ಲಿ 212 ಮನೆಗಳಿದ್ದು 212 ಮನೆಗಳಲ್ಲಿ 622 ಮಂದಿ ಸದಸ್ಯರ ತಪಾಸಣೆಯನ್ನು ಈಗಾಗಲೇ ಮಾಡಿ ಪೂರ್ಣಗೊಂಡಿದೆ. ಇಲ್ಲಿ 212 ಮನೆಗಳಲ್ಲಿ ಸುಮಾರು 19 ಮನೆಗಳನ್ನು ತಪಾಸಣೆ ಮಾಡಲಿಲ್ಲ. ಯಾಕಂದರೆ ಅವರು ಹೆಲ್ತ್ ಡಿಪಾರ್ಟ್ಮೆಂಟಿನವರಾಗಿದ್ದರಿಂದ ಅವರ ಮನೆಯಲ್ಲಿ ಸ್ವಲ್ಪ ಬೀಗ ಎಲ್ಲ ಹಾಕಿದೆ. ಸೊ ಆ ಮನೆಯನ್ನು ತಪಾಸಣೆ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಉಳಿದ ಎಲ್ಲ ಮನೆಗಳನ್ನು ನಾವು ತಪಾಸಣೆ ಮಾಡಿದ್ದೇವೆ. ಈ ತಪಾಸಣೆಯಲ್ಲಿ ಸುಮಾರು 622 ಮಂದಿಯ ತಪಾಸಣೆಯನ್ನು ಟೋಟಲ್ ಆಗಿ ಕೊಟ್ಟಿದ್ದೇವೆ ನಾವು. ಈ ಕೊಟ್ಟ 622 ಮಂದಿಯ ತಪಾಸಣೆಯಲ್ಲಿ ಸುಮಾರು 462 ಮಂದಿಯ ರಿಸಲ್ಟ್ ಈಗ ರಿಪೋರ್ಟ್ ಬಂದಿದೆ. ಈಗಾಗಲೇ ರಿಪೋರ್ಟ್ ನಮಗೆ ಮುಟ್ಟಿದೆ. 462 ರಿಪೋರ್ಟ್ನಲ್ಲಿ ಸುಮಾರು 7 ಮಂದಿಯ ಪಾಸಿಟಿವ್ ಕೇಸಸ್ ನಮಗೆ ಸಿಕ್ಕಿದೆ. ಈಗ ಬಾಕಿ ಉಳಿದವ ಎಲ್ಲ ಕೇಸುಗಳು ಕೂಡ ನೆಗೆಟಿವ್ ರಿಪೋರ್ಟು. ಇನ್ನು 160 ಇವತ್ತು ಕೊಂಡೋದ 160 ಸ್ಯಾಂಪಲ್ ಸ್ವಾಪ್ ಟೆಸ್ಟ್ 160 ಸ್ವಾಪ್ ಟೆಸ್ಟ್ಗಳು ಈಗ ರಿಪೋರ್ಟ್ ಬರಲಿಕ್ಕೆ ಬಾಕಿ ಇದೆ. ಇನ್ನು ಅದರಲ್ಲಿ ಎಷ್ಟು ನೆಗೆಟಿವ್ ಎಷ್ಟು ಪಾಸಿಟಿವ್ ಅಂತ ನಾಳೆ ಸಂಜೆ ಒಳಗೆ ಬರ್ಬೋದು ನಮ್ಮ ಲೆಕ್ಕದಲ್ಲಿ. ಅದು ಬಂದ ನಂತರ ಇನ್ನೂ ಎಷ್ಟು ಕೇಸಸ್ ಇದೆ ಅಂತ ಆಗ್ತದೆ. ಟೋಟಲ್ ಆಗಿ ಇಲ್ಲಿ ಪೂರ್ಣವಾಗಿ ನಮ್ಮದೊಂದು 622 ಮನೆಗಳನ್ನು ತಪಾಸಣೆ ಮಾಡಿ ಅದರಲ್ಲಿ ಈಗ 7 ಪಾಸಿಟಿವ್ ಕೇಸಸ್ ಬಂದು ನಮಗೆ ಅಂತ ಈ 7 ಕೇಸಸ್ ಕೂಡ ಮನೆಯಲ್ಲಿ ಎಲ್ಲರೂ ಅವರವರ ಮನೆಯಲ್ಲಿ ಹೋಮ್ ಐಸೋಲೇಷನಲ್ಲಿ ಇದ್ದಾರೆ. ಈಗಾಗಲೇ ಅವರಿಗೆ ಏನು ಬೇಕಾ ಮೆಡಿಸಿನ್ಸ್ ಎಲ್ಲ ಏನು ಬೇಕಾ ಅದನ್ನೆಲ್ಲ ನಾವು ಕೊಡ್ತಾ ಇದ್ದೇವೆ. ಈ ಪೂರ್ಣವಾದ ಅಸೈಗೋಳಿ ಸೈಟಿನ ಒಂದು ತಪಾಸಣೆಯ ಕಾರ್ಯಕ್ರಮಕ್ಕೆ ಪೂರ್ಣವಾಗಿ ನಮಗೆ ಸಹಕರಿಸಿದಂತಹ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲರ ಸಹಕಾರ ನಮಗೆ ತುಂಬ ಸಿಕ್ಕಿದೆ. ಹಾಗೆಯೇ ನನ್ನ ಅಸೈಗೋಳಿ ಪರಿಸರದ ಎಲ್ಲ ಮನೆಯವರು ಕೂಡ ನನಗೆ ಪೂರ್ಣವಾಗಿ ಸಹಕಾರ ಕೊಟ್ಟು, ಹಾಗೆ ಪಂಚಾಯತ್ ಸದಸ್ಯರು ಕೂಡ ಸಹಕಾರ ಕೊಟ್ಟು, ಹಾಗೆಯೇ ಎಲ್ಲ ಸದಸ್ಯರು ಕೂಡ ಸಹಕಾರ ಕೊಟ್ಟು ಎಲ್ಲರೂ ಸಹ ತಪಾಸಣೆ ಮಾಡಿದ್ದಾರೆ. ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಇಲ್ಲಿ ಆಗಿದೆ. ನನಗೆ ತುಂಬ ಖುಷಿ ಉಂಟು. ನನ್ನ ಗ್ರಾಮದಲ್ಲಿ ಅಧ್ಯಕ್ಷೆಯಾಗಿ ನಾನೇ ವಾಸ್ತವ್ಯವಿರುವ ಈ ಪ್ರದೇಶದಲ್ಲಿ ಪೂರ್ಣವಾಗಿ ಜನಗಳ ನನಗೆ ಬೆಂಬಲ ಕೊಟ್ಟಿದ್ದಾರೆ. ನನಗೆ ನನ್ನ ಜನಗಳ ಬಗ್ಗೆ ತುಂಬ ಹೆಮ್ಮೆ ಆಗ್ತಿದೆ ಎಲ್ಲರ ಸಹಕಾರ ಸಿಕ್ಕಿದ್ದಕ್ಕೆ. ಇನ್ನು ಮುಂದೆ ಕೂಡ ಇದೇ ರೀತಿ ಸಹಕಾರ ಕೊಡಿ. ಜನಗಳ ಓಡಾಟ ಕಡಿಮೆ ಇದೆ, ಹಾಗೆಯೇ ಸ್ವಯಂ ಸೇವಕರ ಸಹಕಾರ ಕೂಡ ನನಗೆ ತುಂಬ ಬಹಳ ಸಿಕ್ಕಿದೆ. ಸೊ ಒಟ್ಟಾಗಿ ಹೇಳುವುದಾದರೆ ನನ್ನ 5ನೇ ವಾರ್ಡ್ ಕೊಣಾಜೆ ಗ್ರಾಮಕ್ಕೆ ಬರುವಂತಹ 5ನೇ ವಾರ್ಡ್ ಅಸೈಗೋಳಿ ಸೈಟ್ ಅನ್ನುವ ವಾರ್ಡ್ ಪೂರ್ಣವಾಗಿ ತಪಾಸಣೆಯನ್ನು ನಾವು ಮಾಡಿದ್ದೇವೆ. ಇನ್ನು ಮುಂದಿನ ದಿನ ಇದರ ನೆಕ್ಸ್ಟ್ ನಮ್ಮ ಕಕ್ಕೆಮ್ಮಜಲ್ ವಾರ್ಡ್ಗೆ ಹೋಗಲಿಕ್ಕಿದೆ, ತಪಾಸಣೆ ಮಾಡಲಿಕ್ಕಿದೆ. ಇನ್ನು ಅಲ್ಲಿನ ಜನಗಳ ಸಪೋರ್ಟ್ ಹೇಗಿದೆ, ಸಹಕಾರ ಹೇಗಿದೆ ಅಂತ ನೋಡಿ ನಾವು ಮಾಹಿತಿಯನ್ನು ಕೊಡಬೇಕಷ್ಟೇ ನಿಮಗೆ. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಅಲ್ಲಿಯವರೆಗೆ ಎಲ್ಲರೂ ಜಾಗೃತರಾಗಿರಿ, ಎಲ್ಲರೂ ಅವರವರ ಆರೋಗ್ಯದ ಬಗ್ಗೆ ಗಮನ ಕೊಡಿ, ಎಲ್ಲರೂ ಸಹ ಆರೋಗ್ಯದಿಂದಿರಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.